ಕಲಿಕೆಯಲ್ಲಿ ಹಿಂದಿರುವ ವಿದ್ಯಾರ್ಥಿಗಳನ್ನು ಉತ್ತೀರ್ಣರಾಗಿಸಲು ಶಿಕ್ಷಕರು ನಿಗಾವಹಿಸುವುದು ಮುಖ್ಯ. ಶಿಕ್ಷಕರು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದಾಗ ಫಲಿತಾಂಶ ಹೆಚ್ಚಾಗಲು ಸಾಧ್ಯ. ಪರೀಕ್ಷೆ ಸಂದರ್ಭದಲ್ಲಿ ಪೋಷಕರು ಕೂಡ ಹೆಚ್ಚು ಅಲರ್ಟ್ ಆಗಬೇಕಾಗುತ್ತದೆ. ವಿದ್ಯಾರ್ಥಿಗಳು ಮೊಬೈಲ್, ಟಿವಿಯಿಂದ ದೂರವಿದ್ದು ಕಲಿಕೆಗೆ ಹೆಚ್ಚಿನ ಒತ್ತು ನೀಡುವಂತೆ ಪೋಷಕರು ಗಮನ ಹರಿಸಬೇಕು ಎಂದು ಶಾಸಕ umanathkotyan ಹೇಳಿದರು. ಎಸ್ಎಸ್ಎಲ್ಸಿ ಫಲಿತಾಂಶವನ್ನು ಉನ್ನತೀಕರಿಸುವ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಿಜಾರಿನಲ್ಲಿ ನಡೆದ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಭೆಯಲ್ಲಿ ಅವರು ಮಾತನಾಡಿದರು. ಒಂದು ಉತ್ತರ ವಲಯದಲ್ಲಿ 1525 ಮಕ್ಕಳು ಪಾಸ್ ಆಗಬೇಕಾಗಿ ನೋಡಿದ್ರು. ವಿವಿಧ ಜವಾಬ್ದಾರಿಯನ್ನು ತಗೊಳ್ತೀರಾ. 40 ದಿನದಲ್ಲಿ ಮಕ್ಕಳನ್ನ ಹೇಗೆ ಪುಷ್ ಮಾಡಬಹುದು, ಸ್ವಲ್ಪ ಹಿಂದೆ ಸ್ವಲ್ಪ ಡೌಟ್ ಇದ್ದ ಮಕ್ಕಳನ್ನ ಹೇಗೆ ನಾವು ಮುಂದಕ್ಕೆ ಕಳಿಸುವಂತ ವ್ಯವಸ್ಥೆ ಮಾಡಬಹುದು, ಯಾವ ರೀತಿಯಲ್ಲಿ ಮಾತಾಡ್ತೀವಿ, ಎಲ್ಲರನ್ನೂ ಪಾಸ್ ಮಾಡುವಂಥದ್ದು ರೀತಿಯಲ್ಲಿ ನೀವು ಕೆಲಸ ಮಾಡಬೇಕು. ಇನ್ನೊಂದು, ನಮ್ಮ ಮೂಡಬಿದ್ರೆ ವಲಯದಲ್ಲಿ 2124 2124 ಮಕ್ಕಳನ್ನು ಸಹ ನಾವು ಪಾಸ್ ಮಾಡೋದು ಹೇಗೆ, ನನಗೆ ಬೇಕಾದದ್ದು ನೀವು ಎಷ್ಟು ರಾಜ್ಯದಲ್ಲಿ, ಅದು ಸೆಕೆಂಡ್. ಫಸ್ಟ್ ನಮ್ಮ ಮಕ್ಕಳನ್ನು ನಾವು ಪಾಸ್ ಮಾಡಬೇಕು, ಆಮೇಲೆ ಗ್ರೇಡ್. ಅದು ಪಾಸ್ ಆದಾಗ ಗ್ರೇಡ್ ಬರ್ತದೆ. ನನಗೆ ಎಲ್ಲ ಮಕ್ಕಳು ಪಾಸ್ ಆದಾಗ ನಮ್ಗೆ 100% ಬರ್ತದೆ. ಎಲ್ಲ ಗ್ರೇಡ್ಗಳು ಬರ್ತವೆ. ಮಾತು ಮನವರಿಕೆ ಮಾಡಿ ನಾವೆಲ್ಲ ಮಕ್ಕಳನ್ನು ಇವತ್ತು ಮಾಡಬೇಕು. ಯಾವ ಮಕ್ಕಳು ಯಾವ ಸಬ್ಜೆಕ್ಟ್ ಅಲ್ಲಿ ಹಿಂದಿದ್ದಾರೆ ಅವ್ರನ್ನ ಹೇಗೆ ಮುಂದೆ ತರುವುದು, ಈ ಬಗ್ಗೆ ನೀವು ಕಾಳಜಿ ವಹಿಸಿ ಸ್ವಲ್ಪ ಶ್ರಮ ವಹಿಸಿ ಮಾಡ್ಬೋದಾ, ಸ್ವಲ್ಪ ಸಾಯಂಕಾಲ ಸ್ವಲ್ಪ ನಿಲ್ಲಿಸಬಹುದಾ. ಮೂಡಬಿದ್ರೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಶಾ ಎಂ, ಮಂಗಳೂರು ಉತ್ತರ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಸದಾನಂದ ಪುಂಜ ಎಸ್ಎಸ್ಎಲ್ಸಿ ಪರೀಕ್ಷೆ ಎದುರಿಸಲು ತಮ್ಮ ವಲಯದಲ್ಲಿ ಮಾಡುತ್ತಿರುವ ಬಗ್ಗೆ ಮಾಹಿತಿಯನ್ನ ನೀಡಿದರು. ಎಸ್ಎಸ್ಎಲ್ಸಿ ನೋಡಲ್ ಅಧಿಕಾರಿ ಶಿವಾನಂದ ಕಾಯ್ಕಿಣಿ, ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಮಂಗಳೂರು ವಿಭಾಗದ ಅಧ್ಯಕ್ಷ ಜಯಶ್ರೀ, ಮೂಡಬಿದ್ರೆ ತಾಲೂಕಿನ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಸಂಘದ ಅಧ್ಯಕ್ಷ ಪುರುಷೋತ್ತಮ ರಾವ್, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ರಾಮಕೃಷ್ಣ ಶಿರೂರು ಉಪಸ್ಥಿತರಿದ್ದರು.